ಖ್ಯಾತ ನಾಟಕ ರಚನಾಕಾರ ಜಾನ್ ಎಂ ಪೆರ್ಮನ್ನೂರು ಇವರ ಸಾಹಿತ್ಯದಲ್ಲಿ ಮೂಡಿಬಂದ 7 ವಿಡಿಯೋ ಆಲ್ಬಂ ಹಾಡುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸುಸಂದರ್ಭದಲ್ಲಿ ಕಲಾಕೂಟಂನ ಪ್ರಬುದ್ಧ ಹವ್ಯಾಸಿ ಕಲಾವಿದರಿಂದ ಸ್ನೇಹ ಸಮ್ಮಿಲನ ಎನ್ನುವ ಕಾರ್ಯಕ್ರಮವು ಬಂಟ್ಸ್ ಹಾಸ್ಟೆಲ್ನಲ್ಲಿರುವ ಶಿವಸಾಗರ್ ಹೋಟೆಲ್ನಲ್ಲಿ ನಡೆಯಿತು. ಖ್ಯಾತ ನಾಟಕ ರಚನಾಕಾರ ಜಾನ್ ಎಂ ಪೆರ್ಮನ್ನೂರು ಇವರ ಮಾರ್ಗದರ್ಶನದಲ್ಲಿ ಅದೆಷ್ಟೋ ಕಲಾವಿದರಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವ ಅವಕಾಶವನ್ನು ನೀಡುವ ನಿಟ್ಟಿನಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಹುಟ್ಟುಹಾಕಿರುವ ಕಲಾಕೂಟಂ ಎನ್ನುವ ಹವ್ಯಾಸಿ ಕಲಾವಿದರ ತಂಡವನ್ನು ಕಟ್ಟಿಕೊಂಡು ಯಶಸ್ವಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಉಚಿತ ತರಬೇತಿಯನ್ನು ನೀಡಿ ಕಲಾವಿದರನ್ನು ಹುರಿದುಂಬಿಸುವ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು, ಇವರ ಸಾಹಿತ್ಯದಲ್ಲಿ ಮೂಡಿಬಂದ 7 ವಿಡಿಯೋ ಆಲ್ಬಂ ಹಾಡುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದ ಹಿನ್ನೆಲೆಯಲ್ಲಿ ಕಲಾಕೂಟಂನ ಹವ್ಯಾಸಿ ಕಲಾವಿದರು ಆಯೋಜಿಸಿರುವ ಸ್ನೇಹ ಮಿಲನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮತ್ತು ವಿ4 ನ್ಯೂಸ್ನ ಜಾಹೀರಾತು ವಿಭಾಗದ ಮುಖ್ಯಸ್ಥರಾದ ರೋಸ್ಲಿನ್ ಡಿಲಿಮಾ ಉಪಸ್ಥಿತಿಯಲ್ಲಿ ಕಲಾಕೂಟಂನ ಕಲಾವಿದರಿಗೆ ಗೌರವ ಅರ್ಪಣೆ ನೀಡುವ ನಿಟ್ಟಿನಲ್ಲಿ ಲಕ್ಷ್ಮಣ್ ಕುಂದರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ನಾಟಕ ರಚನಾಕಾರ ಜಾನ್ ಎಂ ಪೆರ್ಮನ್ನೂರು ಅವರು, ಹಿರಿಯರಿಂದ ಕಿರಿಯರವರೆಗೆ ಈ ಕಲಾಕೂಟದಲ್ಲಿ ಕಲಾವಿದರ ಪ್ರತಿಭೆಗಳನ್ನು ಹೊರತರುವಂತಹ ಉದ್ದೇಶದಿಂದ ಹವ್ಯಾಸಿ ಕಲಾವಿದರ ತಂಡವನ್ನು ರಚಿಸಿದ್ದೇವೆ ಎಂದರು. ಜಾತಿ, ಭಾಷೆ ಮತ್ತು ಯಾವುದೇ ಈ ಕಲಾವಿದರು ನಂಬಿದ ದೇವರಂತ ಹೇಳಿದ್ರೆ ಆ ಕಲೆಯನ್ನೇ ಅವರು ದೇವರಂತ ನಂಬ್ತಾರೆ. ನಾನು ಆ ಭಾವನೆಯಿಂದ ಬಂದವ. ನಮ್ಮ ನೆರೆಕರೆಯಲ್ಲಿ ಈಗ ನಮ್ಮ ನಿಹಾನ್ ಇದ್ದಾರೆ. ಇಲ್ಲಿ ನಿಹಾನಿಗಿಂತ ಚಿಕ್ಕ ಮಕ್ಕಳನ್ನು ನಾನು ಸೇರಿಸಿದ್ದೆ ನಮ್ಮ ಗ್ರೂಪ್ನಲ್ಲಿ. 60, 70, 80 ಇಯರ್ಸಿನ ಹಿರಿಯರನ್ನು ಸಹ ನಾನು ಸೇರಿಸಿದ್ದೆ. ನಾವು ಫಸ್ಟ್ ಮಾಡಿದ್ದು ರಾಣಿಯ ಹಬ್ಬಕ್ಕ 2ನೇ ಉತ್ಸವದಲ್ಲಿ ವಿವಿಧತೆಯಲ್ಲಿ ಏಕತೆ ಎಂಬ ಸಬ್ಜೆಕ್ಟ್ ಹಿಡಿದುಕೊಂಡು ಒಂದೇ ಮಾತರಂ ಅಂತ ಎ.ಆರ್. ರೆಹಮಾನ್ರ ಸಂಗೀತ ಇತ್ತು ಕ್ಯಾಸೆಟ್. ಅದನ್ನು ಹಾಕಿ ನಾವೊಂದು ಗ್ರೂಪ್ ಸಾಂಗ್ ಮಾಡಿದ್ದೆವು ಹಬ್ಬಕ್ಕ ಉತ್ಸವದಲ್ಲಿ. ಆ ಉತ್ಸವದಲ್ಲಿ ಶಿವರಾಮ್ ಕಾರಂತರು ಭಾಗವಹಿಸಿದ್ದರು ಅಧ್ಯಕ್ಷತೆಯಾಗಿ. ಅದು ಅವರ ಲಾಸ್ಟ್ ಪ್ರೋಗ್ರಾಮ್ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ನನಗೆ ಕಲಾಕೂಟವನ್ನು ಹುಟ್ಟು ಹಾಕಬೇಕಂತ ಮನಸ್ಸಾಯಿತು. ಕಲಾಕೂಟ ನಾನು ಹುಟ್ಟು ಹಾಕಿದ ನಂತರ ನಮ್ಮ ನೆರೆಕರೆಯ ಮಕ್ಕಳು, ನಾನು ಅವರಿಗೆ ದುಡ್ಡು ಕೊಡಬೇಕಾಗಿಲ್ಲ, ಕೊಟ್ಟರೆ 1 ಕಪ್ ಟೀ, 1-2 ಬಿಸ್ಕೆಟ್, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೆವು ಈ ಕೂಟ. ಆಗ ನಿಮಗೆ ಆಶ್ಚರ್ಯ ಆಗ್ಬೋದು, 40ಕ್ಕಿಂತ ಜಾಸ್ತಿ ಮಕ್ಕಳು, ದಿನಾಲು 40 ಮಕ್ಕಳಿಗೆ ಟೀ ಕೊಡಬೇಕು, ಬಿಸ್ಕೆಟ್ ಕೊಡಬೇಕು. ನಾನೇನು ಮಾಡ್ತಿದ್ದೆ, ನನ್ನ ಸೇವಿಂಗ್ಸ್ ಇಲ್ಲ, ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ಇದೊಂದು ಉತ್ತಮ ಪ್ರಯತ್ನ. ಈ ಇಳಿ ವಯಸ್ಸಿನಲ್ಲಿ ಕೂಡ ಇಂತಹ ಸಾಹಸಕ್ಕೆ ಕೈಹಾಕಿ ಈ ಕಲಾಕೂಟಂ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ಜಾನ್ ಎಂ ಪೆರ್ಮನ್ನೂರು ಅವರನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು. ಕನ್ನಡದವರು ಎಲ್ಲರೂ ಹಣ ಕೇಳ್ತಾರೆ ತುಳು ಫಿಲ್ಮ್ಗೆ ಡಬ್ ಮಾಡಿದ್ದಕ್ಕೆ. ಮತ್ತೆ ನಮ್ಮ ಬೇರೆ ಒಂದು ಜನ ಸಹ ನನ್ನ ಹತ್ರ ಸ್ವಲ್ಪ ಹಣ ಕೇಳಿದ್ರು. ಈ ಲೋಕಲ್ ಲ್ಯಾಂಗ್ವೇಜ್ ಉಳಿಬೇಕಾದ್ರೆ, ಇನ್ನೊಂದು 50 ವರ್ಷ ಉಳಿಬೇಕಾದ್ರೆ, ಈ ಫಿಲ್ಮ್ ಫೀಲ್ಡ್ಗಳು, ಯೂಟ್ಯೂಬು, ಈಗಿನ ಹೊಸ ಟ್ರೆಂಡ್ ಏನಿದೆ ಇದಕ್ಕೆ ಅದನ್ನು ಅಳವಡಿಸುವುದು ವೆರಿ ವೆರಿ ಇಂಪಾರ್ಟೆಂಟ್. ಆಗ ಮಾತ್ರ ಈ ಲ್ಯಾಂಗ್ವೇಜ್ ಮುಂದೆ ಹೋಗುತ್ತೆ. ಈ
ಸಣ್ಣ ಸಣ್ಣ ಲ್ಯಾಂಗ್ವೇಜ್ಗಳು ಮುಂದೋಗಿದೆ. ತುಳು ಉಳಿಬೇಕಾದ್ರೆ ಕಾರಣ ಈಗಿನ ಕಾರಣ ಕಾಮಿಡಿ, ಬಟ್ ಅದು ತುಂಬ ಹೊತ್ತು ನಿಲ್ಲೋದಿಲ್ಲ ನನ್ನ ಲೆಕ್ಕದಲ್ಲಿ. ಈಗ ಮಲಯಾಳಂ ಫಿಲ್ಮ್ಗಳು ಯಾಕೆ ನಿಂತಿದೆ ಅಂದರೆ ಅದು ಲೋ ಬಜೆಟ್ನಲ್ಲಿ ಆಗಿರುವಂಥ ಫಿಲ್ಮ್ಗಳು ಈಗ ಬಂದು ಎಲ್ಲ ಮನೆಗಳಲ್ಲಿ ಅದನ್ನು ನೋಡ್ತಾರೆ ಮಲಯಾಳಂ. ಈಗ ತುಳು ಒಂದು 100% ಜನರಲ್ಲಿ ತುಳು ಫಿಲ್ಮ್ ವಾಚ್ ಮಾಡುವವರು ಖಾಲಿ 5-10% ಜನ ಮಾತ್ರ. ಅದು 100% ಅಲ್ಲ. ಅದು ಮಲಯಾಳಂ ಆಗಿ ಅಲ್ಲ, ಸಾಧಾರಣ 30-40% ಜನ ನೋಡ್ತಾರೆ. ತಮಿಳಲ್ಲಿ ಇನ್ನೂ 70% ನೋಡ್ತಾರೆ. ಈ ಸಂದರ್ಭದಲ್ಲಿ ಕಲಾಕೂಟಂನ ಕಲಾವಿದರಾದ ವೀಣಾ ನಾಯಕ್ ಮತ್ತು ಅವನಿಶಾ ಮಲ್ಯ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಾನ್ ಫೆರ್ನಾಂಡಿಸ್, ವೀಣಾ ನಾಯಕ್, ಕಿರಣ್ ಫೆರ್ನಾಂಡಿಸ್, ರಶ್ಮಿ ಫೆರ್ನಾಂಡಿಸ್, ಸುನಿತಾ ಡಿಸೋಜಾ, ಅವನಿಶಾ ಮಲ್ಯ, ಗುರು ಬಾಯರ್, ಪ್ರೇಮಿ ಫೆರ್ನಾಂಡಿಸ್ ಹಾಗೂ ಕಲಾಕೂಟಂನ ಕಲಾವಿದರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.